ಬಿಪಿಎಲ್ ಕಾರ್ಡುದಾರರು ಆದಾಯ ತೆರಿಗೆ ಪಾವತಿದಾರರಾಗಿದ್ದು ಮತ್ತು ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚು ಇದ್ದಲ್ಲಿ ಅಂತವರ ಪಡಿತರ ಚೀಟಿ ಆಧಾರ್ ಲಿಂಕ್ ಮಾಡಿರುವ ವ್ಯವಸ್ಥೆಯಿಂದ ತಾನಾಗಿಯೇ ರದ್ದಾಗುತ್ತದೆ. ಇದಕ್ಕೆ ಶಾಸಕರಾಗಲಿ ಸರ್ಕಾರವಾಗಲಿ ಕಾರಣವಲ್ಲ. ಮಿತಿಗಿಂತ ಕುಟುಂಬದ ಆದಾಯ ಹೆಚ್ಚಾದಾಗ ಸಹಜವಾಗಿ ಕಾರ್ಡ್ ರದ್ದಾಗಿರುವ ಸಾಧ್ಯತೆ ಇದೆ ಎಂದು ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಹೇಳಿದರು. ಮಾಜಿ ಸಚಿವ ಬಿ ರಮಾನಾಥರಯವರ ಆರೋಪಕ್ಕೆ ಬಿಸಿ ರೋಡ್ನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರತಿಕ್ರಿಯೆ ನೀಡಿದರು. ಓಲೈಕೆ ರಾಜಕಾರಣ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸು ಹಾಕಿಸಿ ಜೈಲಿಗಟ್ಟಿರುವುದು ಅವರ ಸಾಧನೆ ಎಂದ ಅವರು, ಬಂಟ್ವಾಳ ಕ್ಷೇತ್ರದಲ್ಲಿ ಶಾಂತಿ ಸಾಮರಸ್ಯ ನೆಲೆಸಿರುವುದೇ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ರಾಜಧರ್ಮ ಪಾಲನೆಗೆ ಸಾಕ್ಷಿ ಎಂದು ಹೇಳಿದರು. ಅಕ್ರಮ ಮರಳುಗಾರಿಕೆ ಆರಂಭವಾಗಿದ್ದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲೇ. ರಾಜಕೀಯವೇ ರೈವರ ವ್ಯಾಪಾರ. ರಾಜೇಶ್ ನಾಯ್ಕ್ ಶಾಸಕನಾಗುವ ಮೊದಲೇ ಕಾನೂನುಬದ್ಧವಾಗಿ ಕಲ್ಲು ಮಣ್ಣಿನ ವ್ಯಾಪಾರ ಮಾಡುತ್ತಿದ್ರು. ಮೂಲತಃ ಕೃಷಿಕರಾಗಿರುವ ಅವರಿಗೆ ರಾಜಕೀಯದಿಂದ ಜೀವನ ಮಾಡುವ ಪರಿಸ್ಥಿತಿ ಬಂದಿಲ್ಲ ಎಂದು ಹೇಳಿದರು. ಅವರು ಸುಮ್ಮನೆ ಆರೋಪ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅವರು ಈ ಜಿಲ್ಲೆಯ ಉಸ್ತುವಾರಿಯಾಗಿ ಅವರ ಅವಧಿಯಲ್ಲಿ ರೈಲು ಮುಖಾಂತರ ಬೆಂಗಳೂರಿಗೆ ಮರಳುಗಾರಿಕೆ ಸಾಗಾಟ ಮಾಡಿದ್ದು ಅವರಿಗೆ ನೆನಪಿಲ್ವಾ ಅಂತ ಒಂದು ಯೋಚನೆ ಆಗ್ತದೆ. ನಮ್ಮ ಶಾಸಕರ ಬಗ್ಗೆ ತುಂಬ ಹಗುರವಾಗಿ ಮಾತನಾಡಿದ್ದಾರೆ. ನಮ್ಮ ಶಾಸಕರು ರಾಜೇಶ್ ನಾಯ್ಕರು ಮೂಲತಃ ಕೃಷಿಕರು. ಈ ಭಾಗದಲ್ಲಿ ಶಾಸಕರಾಗಿ ಇರುವ ಮುಂಚೆ ಅವರು ಕೃಷಿಕರಾಗಿ ಅವರ ವ್ಯವಹಾರ ಏನುಂಟು ಅದು ಮುಂಚೆ ಅವರು ಕೆಂಪು ಕಲ್ಲಿನ ಕೆಲಸ ಆಗಲಿ ಅಥವಾ ಏನು ಸಿಮೆಂಟು ಇದಕ್ಕೆ ಮಣ್ಣು ಪ್ಲಾಂಟಿಗೆ ಮಣ್ಣು ಹೋಗುವಂಥದ್ದು ಅದು ಈಗಲ್ಲ, ಮುಂಚೆ ಅವರ ಇದರಲ್ಲಿ ನಡೆಯುತ್ತಿತ್ತು. ಅದು ಕೂಡ ಏನೋ ಕಾನೂನು ಪ್ರಕಾರ ಈ ಭಾಗದಲ್ಲಿ ಸುಮಾರು 30 ವರ್ಷ ಶಾಸಕರಾಗಿ 13 ವರ್ಷ ಈ ಜಿಲ್ಲೆಯಲ್ಲಿ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿರುವಂಥ ಇದ್ದಂಥ ರಮಣಾಥರಯ್ಯ ಈ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಕೇವಲ ಓಲೈಕೆ ರಾಜಕಾರಣ. ಅವರ ಅವಧಿಯಲ್ಲಿ ಈ ಭಾಗದಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ನಡೆದಂಥ ಅನೇಕ ಕೋಮುಗಲಭೆ ಪ್ರಕರಣಗಳು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಪುರುಷೋತ್ತಮ್ ಶೆಟ್ಟಿ, ವಾಮದ ಪದವು ಡೊಂಬಯ್ಯ ಅರಳ, ರವೀಶ್ ಕರ್ಕಳ, ಸುದರ್ಶನ್ ಬಜಾ, ರೊನಾಲ್ಡ್ ಡಿಸೋಸಾ, ವಜ್ರನಾಥ್ ಕಲ್ಲಡ್ಕ, ಗಣೇಶ್ ರೈಮಾಣಿ ಉಪಸ್ಥಿತರಿದ್ದರು. ಸನೀಫ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.